ಮತ್ತೆಲ್ಲ ಅಂಬಿಯಾಗೆ ಅಂಬಿಯಾಗೆ ಸಬ್ಸ್ಕ್ರೈಬ್ ಮಲ್ಪುಲಿ. Yes, thank you. ಯಾರೋ ನಾಯಿ ಹಿಡಿಯೋರು ನಾಯಿ ಬಿಟ್ಟು ಹೋಗಿದ್ದಾರೆ ಪಾಪ. ಮತ್ತೆ ಶಿವಾಗ ಬಿಸ್ಕೆಟ್ ಹಾಕ್ತಿದ್ದಾರೆ, ಒಳ್ಳೇದಾಗ್ಲಿ ಅವರಿಗೆ. ನಮ್ಮೊಬ್ಬ ಕಾಂಪರಿ ಭಾವ ಇದ್ದಾರೆ. ಏ ಮಸಿರಿ, ನಮ್ಮ ಇವಾಗ ಕಾಂಪರಿ ಭಾವ ಇದ್ದಾನೆ, ನೋಡ್ತಾ ಇದ್ದಾನೆ. ಅವನು ಕೂಡ ಒಂದು ಬಿಸ್ಕೆಟ್ ತರ್ತಾನೆ ಅಂತ ಹೇಳಿದ. ಊಟ ಮಾಡಿ ತುಂಬಾ ದಿನ ಆಯ್ತು ಅಂತ ಅಸ್ಥಿ ಪಂಜರ ಎಲ್ಲ ಕಾಣ್ತಾ ಉಂಟು ಪಾಪ. ನೋಡಿ ನೋಡಿ, ನನ್ನ 30 ವರ್ಷದ ಜೀವನದಲ್ಲಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲ ನಾನು. ಎಲ್ಲರೂ ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ದೀಕ್ಷಿ ಕಡಬ ಅಂತ ಹೇಳ್ತಾ, ಏನಪ್ಪ ವಿಷಯ ಅಂತ ಹೇಳಿದ್ರೆ, ನಾವು ನಿಲ್ಲೋ ಯೋಚನೆಪಡೆಯಲ್ಲಿ ಒಂದು ನಾಯಿ ಇತ್ತು. ಅದನ್ನು ಯಾರೋ ಬಿಟ್ಟು ಹೋಗಿದ್ರು. ಬಟ್ ನಾವು ಅದನ್ನು ನೋಡಿ ಮಧುಶ್ವರ್ ಬಿಸ್ಕೆಟ್ ಹಾಕ್ತಿದ್ಲು. ಡೈಲಿ 2 ಬಿಸ್ಕೆಟ್ ಹಾಕ್ತಲ್ಲಂತೆ. ಅದನ್ನು ನೋಡಿ ನಾನು ಕೂಡ ಅವಳದನ್ನು ವೀಡಿಯೋ ತಗೊಂಡೆ. ಒಂದು ಒಳ್ಳೆ ಕೆಲಸ ಮಾಡ್ತಿತ್ತು. ನಾವು ವೀಡಿಯೋಗೋಸ್ಕರ ನಾಯಿಗೇನು ಬಿಸ್ಕೆಟ್ ಹಾಕಲಿಲ್ಲ, ಬಟ್ ಅವಳು ಹಾಕ್ತಿದ್ದ ನಾನು ವೀಡಿಯೋ ತಗೊಂಡೆ. ಬಟ್ ನಂಗೆ ಗೊತ್ತಿರಲಿಲ್ಲ ಅವಳು ಅದಕ್ಕಿಂತ ಮುಂಚೆ ಸಾಕಿದ್ಲಂತೆ. ಬಟ್ ಕೇಳಿ ಖುಷಿ ಆಯಿತು. ಅದಕ್ಕೆ ನಾನು ನಾಯಿ ಹತ್ರ ಸ್ವಲ್ಪ ಮಾತಾಡ್ತಿದ್ದೆ. ಅದಕ್ಕೆ ಮಾತು ಬರೋಲ್ಲ, ಬಟ್ ಏನಾದರೂ ಸ್ವಲ್ಪ ಅದರ ಆಟಾಡ್ತಿದ್ದೆ. ನಾವು ಅಂಗಡಿ ಮುಂದೆ ಕೂತಿರೋದನ್ನು ನೋಡಿ ಮಧುಶ್ ನಮ್ಮ ಹತ್ರ ಬಂದು ಹೇಳಿದ್ದು, ನಾನೊಬ್ಬಳೇ ನಿಂತ್ಕೊಂಡು ಬಸ್ ಕಾಯ್ಬೇಕಾ, ನೀವು ಕೂಡ ಕಾಯಿರಿ ಅಂತ ಹೇಳಿ ನಮ್ಮ ಹತ್ರ ಬಂದು ಅಂದಿಂದ 20 ರೂಪಾಯಿ ಟಿಕೆಟ್ ಮಾಡಿಕೊಂಡು ನಾವು ಹೊರಟಾಗ ಒಂದು ಬಸ್ಸಲ್ಲಿ ತಂಪು ಗಾಳಿ ಬೀಳ್ತಿತ್ತು. ವೆದರ್ ತುಂಬ ಕೋಲ್ಡ್ ಇತ್ತು. ಹಾಗೆ ನಂತರ ಧರ್ಮಸ್ಥಳ ರೀಚ್ ಆದಮೇಲೆ ಧರ್ಮಸ್ಥಳಕ್ಕೆ ಫುಲ್ ಬಸ್ ಇತ್ತು, ಖಾಲಿ ಇತ್ತು. ಇವತ್ತೇನೋ ಕ್ಲೌಡ್ ಇರಲಿ. ನಮ್ಮ ಕಾಲೇಜಿಗೆ ಬಲ್ಗೇರಿಯಿಂದ ಗೆಸ್ಟ್ ಬಂದಿದ್ದರು. ಅವರನ್ನು ಸ್ವಲ್ಪ ಇಂಟರ್ವ್ಯೂ ಮಾಡಿದ್ವಿ, ಹೀಗೆ ಮಾತಾಡಿದ್ವಿ ಅವರು ಹೆಂಗೆ ಯಾವ ರೀತಿ ಅವರ ಕಂಟ್ರಿಯಲ್ಲಿ ಇದೆ ಅಂತ. ಹಾಗೆ ಎಂಡ್ ಮಾಡ್ತೀನಿ. ಬಾಯ್ ಬಾಯ್. Thank you.